ಪುದರ್ ಭಾಸ್ಕರ್ ಶೆಟ್ಟಿ ಮಧ್ವ ಒಂದು ತಾಳ ಮದ್ದಲದ ವಿಶೇಷತೆ ಪೇಜಾವರ ಸ್ವಾಮಿಲು ಕೊನೆಯ ಜೀವನದ ಪಯಣಗಳು ತಿರುಪತಿ ರಾಮಕುಂಜಪುರ ಹೋದಿತ್ತೀರಿ ಅವೇ ಆ ಸೈಡ್ ಮಧ್ವ ಬಂತು ಎಂಕಿನ ಊರಿಗೆ ಬರ್ತೀರಿ ಆ ಮಧ್ವ ಬಣ್ಣ ಮಧ್ವಾಚಾರ್ಯ ಕುಂದಿನ ಅಂತಿನ ಜಾಗ ಭಾಳ ಇಷ್ಟಪಟ್ಟನ ಅಂತೀರ ಪೇಜಾವರ ಸ್ವಾಮಿಲ್ಲ ಜಾಗ ಉಡುಪಿಗಿಲ್ಲ ಮಧ್ವಾಗಿಲ್ಲ ಸಂಬಂಧ ಕೊನೆಯ ಗಳಿಗೆಡು ಮುರಾಣಿ ಆರು ಮಧ್ವಾಗಿ ಬರ್ತದ್ದು ಮಧ್ವದ ಬಗ್ಗೆ ಹಿರಿಮೆ ಯಕ್ಷಗಾನದ ಪಂಡ ಯಕ್ಷಗಾನ ಮಧ್ವಾಚಾರ್ಯರೇ ಶುರು ಮಾಡ್ತಿನ ಪಂಡ ವಿಷಯ ತುಳುನಾಡಿನ ಮನ್ನಡೆ ಈ ವಿಷಯನ ಪಂಡದು ಒಂದು ಉಪದೇಶ ಎಂಕ್ಲೆ ಕೊರ್ಲೇಕ ಮದ್ದದ ಊರ್ದಾಗಲೇ ಕೊರಿಯೆ ಐದು ಬೊಕ್ಕ ಆರು ಬತ್ತು ಪೋಯ್ವಕ್ಕ ಆ ಯಕ್ಷಗಾನ ಪಂಪನ ಎಂಚಿನ ಆಯ್ತಾ ಹಿರಿಯರಕ್ಕೂ ಎಂಚಿನ ರೀತಿದ ಒಂಜಿ ಬದುಕದ ದಾರಿ ಕಂಡು ಹುಡುಕಿಯರಿ ಪಂಪನ ಒಂಜಿ ಸಂದೇಶನು ಎಂಕ್ಲೆ ಊರು ಕೊಡ್ತೇವೆ ಮಾತ್ರ ಆರು ಉಂತಿನ ಜಾಗ ಪೇಜಾವರ ಸ್ವಾಮಿಲಿ ಬತ್ತಿನ ಜಾಗ ಅವು ಮಧ್ವ ಆ ಹಿನ್ನೆಲೆ ಕಟೀಲು ಮೇಳದ ಪ್ರಮುಖ ಒಂದನೇ ಮೇಳ ಇತ್ತನೆಲ್ಲ ಆಟ ಆಡ್ತಿನ ಜಾಗ ಮಧ್ವ ಅಂತ ಅದು ವಿಶೇಷವಾದ ಆರು ಇಂಕ್ಲೆ ಜಾಗ ಬತ್ತಿನ ಭಾರಿ ಮಾಡಲ ವಿಶೇಷ ಅಂಬುನಿದಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಕ್ಕೆ ಬುಡಮಡುದ ವಂದಿದ ಈ ಕಥಾಮೃತವು ಅದರ ಕ್ರಮ ವಿಶೇಷತೆಗಳೇ ಬೇರೆ. ಅನಿವಾರ್ಯ ಸಂದರ್ಭವಾದಂತ ಇವತ್ತು ಅವ್ಯಾಹತವಾಗಿ ನಡೆಯುತ್ತಿರುವಂತಹ ಕಾಳಗದ ಪರಿಣಾಮವಾಗಿ ಪರಂಪರೆಯಲ್ಲಿ ಮೊದಲುಗೊಂಡಿರುವಂತಹ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳುಕೊಂಡು
ಕೊಡುವಂತ ಓಲಗ ಇದಲ್ಲ. ನಡೆಯುತ್ತಿರುವಂತಹ ಕಾಳಗ ರಾಮ ರಾವಣರ ಕಾಳಗ. ಏನಾಗುತ್ತದೆ ಎನ್ನುವಂತಹ ವಿಷಯಕವಾಗಿ ಸಂದರ್ಭೋಚಿತವಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾಗಿ ಪಡುಗಡಲ ಮೇಲೆ ಅಸ್ತಮಿಸಿದಂತಹ ಭಗವಾನ್ ಸೂರ್ಯನಾರಾಯಣನ ನಂತರದ ರಾತ್ರಿಯ ಒಡ್ಡೋಲಗ ಇದು ಅನ್ನುವನ್ನು ವೀಕ್ಷಿಸಲಿಕ್ಕೆ ಅವಶ್ಯಕವಾದಂತಹ ಅನಿವಾರ್ಯತೆಯಿಂದ ಕೂಡಿದಂತಹ ಈ ಒಡ್ಡೋಲಗದಲ್ಲಿ ಬರುತ್ತಾ ಇದ್ದಾರಲ್ಲ ವಂದಿಸಿಕೊಂಡಿದ್ದೇನೆ. ಯುದ್ಧ ರಂಗ ಪ್ರದೇಶ ಸಮಾಚಾರವನ್ನು ನಿಮಗೆ ಕೇಳಿಸಲು ಬಂದಿದ್ದೇನೆ. ಸಾಮಾನ್ಯವಾಗಿ ನನ್ನನ್ನು ನೀವು ಸದಾ ನಿರೀಕ್ಷಿಸುವವರೇ. ಹೌದು. ವಾರ್ತಾ ಪ್ರಸಾರವನ್ನು ಕೇಳಿದ ನಂತರ ನಾಳೆ ಏನ್ ಮಾಡ್ಬೇಕನ್ನೋದು ತೀರ್ಮಾನ ಮಾಡುವರು. ಇವತ್ತೇನಾಗಿದೆ ಎಂಬುದು ಬೇಕಾಗ್ತದೆ. ಹಾಗಾಗಿ ಇವತ್ತು ನಾನು ಸುದ್ದಿ ತಂದದ್ದು ಯಾವುದೂ ಕೂಡ ಶುಭದಾಯಕವಾಗಿಲ್ಲ ಮಹಾಪ್ರಭು. ನನ್ನ ವಾರ್ತಾವಾಚನದಲ್ಲಿ ಯಾವುದೇ ಅರಚಾಟ ಇಲ್ಲ, ಕಿರುಚಾಟ ಇಲ್ಲ. ಅದೆಲ್ಲ ಮುಗಿದಂತ ವಿಷಯಕ್ಕೆ ಬತ್ತಿ ಮುಗಿದಿದೆ. ಈಗ ನಮ್ದು ಏನಿದ್ರು ಸರ್ಕಾರಿ ಪ್ರಾಯೋಜಿತ. ನಿಮ್ಮ ಸರ್ಕಾರದ ಪ್ರಾಯೋಜಕದಲ್ಲಿ ಏನು ವಾರ್ತೆ ಓದಬೇಕು ಅದನ್ನಷ್ಟೇ ಓದುವುದು ನನ್ನ ಕೆಲಸ. ಹಾಗಾಗಿ ವಾರ್ತೆ ಓದುವಾಗ ಸ್ವರದ ಏರಿಳಿತ, ಅನಗತ್ಯವಾಗಿ ಕಿರುಚಾಟ, ಮುಖದಲ್ಲಿ ಭಾವತೀವ್ರತೆ ಯಾವುದನ್ನು ವ್ಯಕ್ತಪಡಿಸುವುದಲ್ಲ. ಸಂದರ್ಭ ಹಾಗಿಲ್ಲ. ಈಗಿನ ಸಂದರ್ಭವೇ ಬೇರೆ ರೀತಿಯಾಗಿದೆ. ರಾಕ್ಷಸರ ಆರ್ಭಟಗಳೇನು, ಅವರ ವೈಭವಗಳೇನು, ಅವರಿರುವಂತಹ ಸ್ಥಿತ್ಯಂತರಗಳೇನು. ಮೂರು ಲೋಕಗಳಲ್ಲಿ ರಾವಣ ಎಂದ್ರೆ ಭಯಭೀತಗೊಳ್ಳುವಂತಹ ಸಂದರ್ಭ ಇತ್ತು. ನಿಮ್ಮಂತವರು ಬಂದಂತಹ ಸಂದರ್ಭಗಳಲ್ಲಿ ಆದಷ್ಟು ದೂರದಿಂದ ಪ್ರಭುವನ್ನು ನಿರೀಕ್ಷಿಸುವುದರೊಂದಿಗೆ ಹೇಳಬಹುದು ಅನ್ನುವುದನ್ನು ಆಲೋಚಿಸುವಂತಹ ಸನ್ನಿವೇಶ ಆಗಿತ್ತು. ಇವಾಗ ಅಂತದ್ದಿಲ್ಲ ಮಹಾಪ್ರಭುಗಳೇ. ಯುದ್ಧ ಅಂದ್ರೆ ಏನು ಎನ್ನುವುದನ್ನು ದಿನನಿತ್ಯ ವೀಕ್ಷಣೆ ಮಾಡುತ್ತಿರುವ ನಾನು. ಅಲ್ಲಿಂದಲೇ ವೀಕ್ಷಕ ವಿವರಣೆ ಕೊಡ್ತಾ ಇದ್ದವರು. ನಮ್ಮದು ನೇರ ಪ್ರಸಾರ, ಯಾವುದೇ ರೀತಿ ಕುಂದುಕೊರತೆ ಮಾಡಿದವರಲ್ಲ. ಮಹಾಪ್ರಭುಗಳೇ, ಹೇಳು, ನಮ್ಮ ಸೇನೆಯಲ್ಲಿ ಏನು ಕೊರತೆ ಆಗಿದೆ ಹೇಳಿ. ರಥ ಇದೆ ಅಂದ್ರೆ ರಥ ಇದೆ. ವಾನರ ಸೇನೆ ರಾಮನಲ್ಲಿ ನೋಡಿದರೆ ರಥವೇ ಇಲ್ಲ. ಹಾಗಂದುಕೊಂಡು ರಥ ಇಲ್ಲ ಅಂದುಕೊಂಡು ನಮ್ಮ ರಥ ನುಗ್ಗಿಸಿದರೆ ಒಂದಷ್ಟು ವಾನರರು ಒಬ್ಬರ ಮೇಲೆ ಒಬ್ಬ ಮೇಲೇರಿ ರಥದ ಹಾಗೆ ಬಂದು ಯುದ್ಧ ಮಾಡ್ತಾ ಇದ್ರು. ಹಯ ಇದೆಯ ಕುದುರೆ ಇದೆಯೋ ಅಂದುಕೊಂಡ್ರೆ ಬಿರುಸಾದ ಕುದುರೆಗಳನ್ನೆಲ್ಲ ಏರಿಸಿಕೊಂಡು ಯುದ್ಧಕ್ಕೆ ಇಳಿದರೂ ಕೂಡ ಕುದುರೆಗಿಂತ ವೇಗವಾಗಿ ಓಡುವ ವಾನರರಿಂದ ಅದಕ್ಕೂ ಘಾತವಾಯಿತು. ಇನ್ನು ನಮ್ಮಲ್ಲಿರುವಷ್ಟು ಗಜಪಡೆ ಬೇರೆ ಯಾರಿಗೂ ಇರ್ಲಿಕ್ಕಿಲ್ಲ. ಆದರೆ ಹಾಗಂದುಕೊಂಡು ನಮ್ಮ ಗಜಪಡೆಯ ಶ್ರೇಷ್ಠ ಅಂದುಕೊಂಡರೆ ಆನೆಯಷ್ಟು ಬಲದ ವಾನರೇ ಅದರ ಮುಂದೆ ಬಂದು ಅದನ್ನು ಸೋಲಿಸಿ ಬಿಡ್ತಾ ಇದ್ರು. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಮಹಾಪ್ರಭುಗಳೇ? ಕೇವಲ ರಾಮ ಅನ್ನುವ ವ್ಯಕ್ತಿ ನಿಂತು ಕಾರಣ ಆಯ್ತು. ಆ ವ್ಯಕ್ತಿಯ ಮುಖ ನೋಡಿದರೆ ಒಬ್ಬ ಯುದ್ಧ ಮಾಡುವ ಯುದ್ಧರಂಗದಲ್ಲಿ ಯಾವ ರೀತಿಯ ಮುಖಭಾವ ಬದಲಾಗಬೇಕಿತ್ತು ಯಾವುದೂ ಬದಲಾವಣೆ ಇಲ್ಲ. ಎಲ್ಲವನ್ನು ನಿರ್ಲಿಪ್ತನಾಗಿ ನಿರ್ಭಾವುಕದಿಂದ ನೋಡ್ತಾ ಇರ್ತಾನೆ. ಕೇವಲ ಅವನ ಕಣ್ಣ ನೋಟವನ್ನು ಗಮನಿಸಿಕೊಂಡು ಈ ವಾನರು ಯುದ್ಧ ಮಾಡ್ತಾರೆ. ನನಗೆ ಅನಿಸ್ತದೆ ಮಹಾಪ್ರಭುಗಳೇ, ಅಲ್ಲ ನಿಮ್ಮಲ್ಲಿ ಕಡಿಮೆ ಇದೆ ಅಂತ ಹೇಳಿದಲ್ಲ, ನಿಮ್ಮಲ್ಲಿರುವ ಗುಣ ಅಂದ್ರೆ ಏನು? ಮೂರು ಲೋಕಕ್ಕೂ ನಿಮ್ಮ ಗುಣ ವಿಶೇಷವೇ. ಆದರೆ ಮಹಾಪ್ರಭುಗಳೇ, ಏನು ನಿಮ್ಮ ಗುಣದಕ್ಕೆ ನಾನೇನು ಕೇಡು ಮಾತಾಡ್ತೇನೆ ಅಂತ ಅಲ್ಲ, ಆದರೆ ಗುಣಕ್ಕೆ ಮತ್ಸರ ಉಂಟೆ. ರಾಮನ ವಿಚಾರಕ್ಕೆ ತಾವು ಕೈ ಹಾಕುವುದಕ್ಕೆ ಹೋಗುವಾಗಲೇ ಅದೆಷ್ಟೋ ಜನ ತಮಗೆ ಎಚ್ಚರಿಕೆಯನ್ನು ಕೊಟ್ಟವರಿದ್ದಾರೆ. ಬೇಡ, ಹೋಗಬೇಡ, ಮುಂದೆ ಹೋದಿ ಅಂತಾದ್ರೆ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ. ತಾವು ಯಾಕೆ ಈ ರೀತಿಯಲ್ಲಿ ಅವಸರ ಮಾಡಿ ಮುಂದೆ ಹೋಗಿ ಈಗ ತಮ್ಮ ಕಾಲ ಬುಡಕ್ಕೆ ತೊಂದರೆ ಬಂದು ನಿಲ್ಲುವ ಹಾಗೆ ಮಾಡಿದ್ದೀರಲ್ಲ ಸ್ವಾಮಿ. ಹಿರಿಯರ ಮಾತನ್ನು ಕೇಳಬೇಕು ಅಂತ ಹೇಳುತ್ತಾರೆ.
ಅಲ್ಲ ಅದನ್ನು ನಾನು ನಿಮಗೆ ಹೇಳಬೇಕಾದಿಲ್ಲ, ಆದ್ರೂ ಕೆಲವೊಂದು ಸಮಯದಲ್ಲಿ ಗಂಡ ದಾರಿ ತಪ್ಪುತ್ತಾನೆ ಅಂತ ಆಗುವಾಗ ಎಚ್ಚರಿಸಬೇಕಾದ್ದು ಹೆಂಡತಿಯ ಕರ್ತವ್ಯವಲ್ಲವೇ? ಕಾರ್ಯೇಶು ಮಂತ್ರಿ ಅಲ್ವಾ ಸ್ವಾಮಿ? ಆ ರಾಮಚಂದ್ರಮನಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳುವುದಕ್ಕೆ ಹೊರಟವರು ಕಟ್ಟಿಕೊಂಡಿದ್ದೀರಿ ಕೂಡ, ಆಗಿ ಹೋಗಿದೆ, ಇನ್ನು ತಡೆಯುವುದಕ್ಕಾಗುವುದಿಲ್ಲ, ಅಲ್ಲಿಗೆ ಬಂದು ನಿಂತಿದೆ ಅಲ್ವಾ? ಈ ಹಿಂದೆ ರಾಮ ಏನು, ರಾಮ ಎಷ್ಟು, ವಾಮನ ಸಾಮರ್ಥ್ಯವೇನು ಅಂತ ಎಂಥವನು ಎನ್ನುವುದನ್ನು ಅರಿತವರು ಅವನ ಹಿಂದೆ ಹೋಗಿ ಶರಣಾದವರಿದ್ದಾರೆ. ತಮಗೆ ಯಾಕೆ ಈ ರೀತಿಯ ಬುದ್ಧಿವಂತು ಅಂತ ಗೊತ್ತಾಗುವುದಿಲ್ಲ ಸ್ವಾಮಿ. ಮಂಡೋದರಿ, ಮೊದಲನೆಯದಾದ ಪ್ರಶ್ನೆ, ರಾಮ ನಿನಗೆ ಏನು ಮಾಡಿದ, ಅವನಲ್ಲಿ ಹಗೆ ಏನು ಎನ್ನುವಂಥದ್ದು ಅಲ್ವಾ? ಯಾಕೆ ಬೇಕು ಹಾಗೆ ಮಂಡೋದರಿ? ಸ್ವಾಮಿ ಸುಮ್ಮನೆ ನಾನಿದ್ದೆ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷ ಬಂದವ ರಾಮಚಂದ್ರನದು ಗೊತ್ತುಂಟು ನನಗೆ. 13 ವರ್ಷ ನಮ್ಮದೇ ಆದಂತಹ ಜನಸ್ಥಾನದಲ್ಲಿ ಅವರು ಬಿಡಾರ ಮಾಡಿದ್ದು ನಮಗೂ ಗೊತ್ತುಂಟಲ್ಲ. ಆದ್ರೂ ಕೂಡ ಅವರ ತಂಟೆಗೆ ನಾನು ಹೋಗಲಿಲ್ಲ, ಬಾಕಿಯವರನ್ನು ಹೋಗಲಿಕ್ಕೆ ಬಿಡಲಿಲ್ಲ. ರಾಮ ಏನು ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದ ಕಾರಣದಿಂದಲೇ ಅವಧಿ ಪೂರ್ಣವಾದ ಮೇಲೆ ಅವನು ಪುನಃ ಅಯೋಧ್ಯೆಗೆ ಹೋಗುತ್ತಾನೆ ಎಂಬುದು, ಹೋಗತಕ್ಕವನೆಂಬುದು ಗೊತ್ತಾದ ಕಾರಣ ಬಿಟ್ಟಿದ್ದೇನೆ ಅವನಷ್ಟಕ್ಕೆ. ಸ್ವಾಮಿ, ತಾವು ವಿಷಯ ಹೇಳಲಿಕ್ಕೆ ಮೊದಲು ನಾನು ಒಂಚೂರು ಹೇಳುತ್ತೇನೆ. ಬಹಳಷ್ಟು ಹೇಳುವವಳೇ ನೀನು ಸ್ವಾಮಿ, ಕೇಳುವವನೇ ನಾನು. ಖರದೂಷಣ ತ್ರಿಶಿರರ ಕುರಿತಾಗಿ ಹೇಳಿದರೆ, ಶೂರ್ಪನಖಿಯ ಕುರಿತಾಗಿ ಹೇಳಿದರೆ, ರಾಮ ಅವನಾಗಿ ಯುದ್ಧಕ್ಕೆ ಬಂದದ್ದು, ನಿರ್ಮಾಣ ಪರಿಸ್ಥಿತಿ. ಸ್ವಾಮಿ ಸುಮ್ಮನೆ ನನಗೆ ಆಗುವುದೇ ಇಲ್ಲ. ಬೇಸರಿಸಬೇಡಿ. ಎಲ್ಲಾ ವಿಚಾರವನ್ನು ಈ ಮಂಡೋದರಿ ನಿಮ್ಮ ಲಂಕಿಯಲ್ಲಿ ಇದ್ದುಕೊಂಡೇ ತಿಳಿದವಳು. ನನಗೂ ಅದು ಇದು ಅಂತ ಹೇಳಿಕೊಂಡು ಇಲ್ಲಿ ನಡೆಯುವಂತಹ ಪ್ರತಿಯೊಂದು ವಾರ್ತೆಗಳು ನನ್ನ ಕಿವಿಯನ್ನು ತಲುಪುತ್ತವೆ. ಪಂಚವಟಿಯಲ್ಲಿ ರಾಮ ಇರಬೇಕಾದರೆ ಹೋಗಿ ತೊಂದರೆ ಕೊಟ್ಟದ್ದು ಮೊದಲಿಗೆ ಯಾರು ಸ್ವಾಮಿ? ಶೂರ್ಪನಖ. ಅವಳದು ತಪ್ಪೇ ಗೊತ್ತು. ಅಲ್ಲ, ನೀವು ಅವಳಿಗೆ ಬೇಕಾದ ಹಾಗೆ ಅವಳನ್ನು ಪ್ರೋತ್ಸಾಹಿಸಿಕೊಂಡು ಹೋಗಿ ಆ ರಾಮ ಯುದ್ಧಕ್ಕೆ ಕಾರಣವಾದ ಅಂತ ಹೇಳಿದ್ರೆ, ಅಲ್ಲ ಅವಳನ್ನು ಕುಲವನ್ನು ಉದ್ಧಾರ ಮಾಡಿದವಳ, ಕುಲ ಕುಠಾರಗಳಲ್ಲವೇ ಸ್ವಾಮಿ ಅವಳು? ಖಂಡಿತ ಈಗ ಅನಿಸುತ್ತಿದೆ, ಹಾಗೆ ಅನಿಸುತ್ತಾ ಉಂಟಲ್ಲ. ಖರದೂಷಣರು ಸುಮ್ಮನಿದ್ದವರಲ್ಲ. ನಿಮ್ಮ ಮಾವಂದ್ರಲ್ಲಿ ಹೋಗಿ ಹೇಳಿದ್ರಿ, ಮಾರೀಚ ಸುಬಾಹು, ನೀವು ನೇರವಾಗಿ ಯುದ್ಧಕ್ಕೆ ಹೋಗದೇ ಇರಬಹುದು, ಹೇಳಿದ್ದು ನೀವೇ ಅಲ್ವಾ? ಮತ್ತು ಅಲ್ಲಿಂದಲೂ ನಿಮ್ಮ ವಾದ ಏನು ಅಂತ ಹೇಳಿದ್ರೆ, ನಾನು ಯುದ್ಧಕ್ಕೆ ಹೋಗಲಿಲ್ಲ, ರಾಮನಾಗಿ ದ್ವೇಷಕ್ಕೆ ಕಾರಣ ಅದು ಅಂತ ಹೇಳಿದ್ರು. ರಾಮನಿಗೂ ರಾವಣನಿಗೂ ಈ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಲಿಕ್ಕೆ ಕಾರಣ ಹೇಳಿ ಸ್ವಾಮಿ. ಇದೊಂದು ಬದಿಯಲ್ಲೇ ಇರಲಿ ಈ ವಿಚಾರ. ಸೀತೆಯ ವಿಷಯ ನೆನಪುಂಟಲ್ಲ, ತಾವು ಆರಂಭದಿಂದಲೂ ಕೂಡ ಆಕೆಯ ಸ್ವಯಂವರ ಅಂತ ಒಂದು ನಡೆದಿತ್ತಲ್ಲ. ಶಿವಧನುಸ್ಸನ್ನು ಯಾರು ಎತ್ತಿ ಹಿಡಿಯುತ್ತಾರೋ ಅವನು ಮದುವೆಯಾಗಬಹುದು ಅಂತ ತಾವು ಹೋಗಿದ್ರಲ್ಲ. ಅಲ್ಲಿ ಹೋಗಿ ತಮಗಾದ ಅವಮಾನ ನೆನಪಿರ್ಬೇಕಲ್ಲ. ನಮಗೂ ಯಾಕೋ ಒಂದು ಅನುಮಾನ, ಏನು ಅಲ್ಲಿಗೆ ಹೋಗಿ ಬಂದ ಮೇಲೆ ಸೀತೆಯ ಬಗ್ಗೆ ತಮಗೆ ಮನದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ದ್ವೇಷ ಹುಟ್ಟಿಕೊಂಡದಿರಬೇಕು ಅಂತ. ಅಲ್ಲ, ನೀವು ನೇರವಾಗಿ ಹೇಳದೇ ಇರಬಹುದು, ಯಾರಾದ್ರೂ ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ನಿನ್ನಲ್ಲಿ ಒಪ್ಪಿಕೊಳ್ತಾನೆ. ಅಲ್ಲ, ಹೆಂಡತಿ ಆದರೂ ಕೂಡ ತನ್ನ ಮಾನವನ್ನು ಯಾರು ಬದಿಗಿಟ್ಟುಕೊಳ್ಳುವುದಕ್ಕೆ ತಯಾರಿರುವುದಿಲ್ಲ ಸ್ವಾಮಿ. ಅರ್ಧಾಂಗಿ ಅಲ್ವೇ ನೀನು? ನಾವು ಇನ್ನೊಬ್ಬರ ಬಳಿಯಲ್ಲಿ ವಿಚಾರ ಹೇಳುವುದಕ್ಕೆ ಹೊರಟವಳಲ್ಲ. ಆ ಸಂದರ್ಭವಂತೂ
ಹಾಗಾಗಿ ಹೇಳುತ್ತಾ ಇದ್ದೇನೆ. ಹಾ. ಆ ಬಳಿಕ ಹ್ಮ್ ಸೀತೆಯನ್ನು ಹ್ಮ್ ಸನ್ಯಾಸಿಯ ರೂಪದಲ್ಲಿ ಹ್ಮ್ ಕರೆದು ತಂದದ್ದು ಯಾರು? ನಾನೇ. ಅಲ್ವಾ? ಹೌದು. ಕರೆದು ತಂದ ಮೇಲೆ ಏನೆಲ್ಲ ಆಯಿತು ಗೊತ್ತುಂಟಲ್ಲ. ಹ್ಮ್ ಆ ಸೀತೆಯನ್ನು ಅರಸಿಕೊಂಡು ವಾನರ ಸೈನ್ಯವನ್ನ ಜೊತೆಗೂಡಿಕೊಂಡು ಹ್ಮ್ ರಾಮ ಸಮುದ್ರಕ್ಕೆ ಒಂದು ಸೇತುವನ್ನು ಬಳಿದು ಹ್ಮ್ ಅಲ್ಲಿಂದ ಈ ಲಂಕೆಗೆ ಪಾದಾರ್ಪಣೆ ಮಾಡಿದವರು. ಹೌದು. ಅದು ಗೊತ್ತುಂಟು. ಹ್ಮ್ ಸ್ವಲ್ಪ ಇಲ್ಲಿ ಆಲೋಚಿಸಬೇಕು ನೀವು. ಏನಂತ? ಆ ರಾಮ ಸಾಮಾನ್ಯನಿರಬಹುದಾ? ಅಂತಹ ಒಂದು ಸಮುದ್ರಕ್ಕೆ ಹಾ. ಕಪಿಗಳ ಸಹಾಯದಿಂದ ಸೇತುವನ್ನು ಗೈಯುವುದರ ಮುಖೇನ ಹಾ. ಲಂಕೆಗೆ ಬಂದು ತನ್ನ ಸತಿಯಾದ ಸೀತೆಯನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಆತ ಪ್ರತಿಜ್ಞೆ ಮಾಡಬೇಕು. ಹನುಮಂತನ ಸಹಾಯವನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಆ ರಾಮ ಎಂಥವನಿರಬೇಡ ಸ್ವಾಮಿ. ಅಘಟಿತ ಘಟನಾವಳಿಗಳನ್ನು ಮಾಡಿದಂತ ಮಹಾತ್ಮ. ಹೌದು, ಒಪ್ಪುತ್ತೇನೆ. ಒಪ್ಪುತ್ತೀರಲ್ಲ? ನಿನ್ನ ಮಹತ್ವಾಕಾಂಕ್ಷೆ ಕಾರಣ ಪತಿಯೇ ಪರದೈವ ಎಂಬ ಭಾವ. ಪತಿವ್ರತ ನೀನು. ಪತಿವ್ರತೆಯಾಗಿದ್ದುಕೊಂಡು ಗಂಡನಾದವನು ಯಾವ ಸ್ಥಿತಿಯಲ್ಲೇ ಇರಲಿ, ಹೇಗೆ ನನ್ನನ್ನು ಸಂಭಾಳಿಸಲಿ, ಅವನೇ ನನಗೆ ದೇವ. ಪತಿಯಿಲ್ಲದೆ ಪರದೈವ ಇನ್ನೊಂದಿಲ್ಲ ಎನ್ನುವುದಾಗಿ ನಿತ್ಯ ನಿರಂತರ ಚಿಂತಿಸುವಳು ನೀನು. ಸಾವಿರ ಸಾವಿರ ವರ್ಷಗಳ ಪರ್ಯಂತ ನಾನು ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅರಮನೆಯಲ್ಲಿ ಪರಶಿವನನ್ನು ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ರಾಮನೇಶ್ವರನ 10 ತಲೆಗಳನ್ನು ನಿತ್ಯ ಸ್ಮರಣೆ ಮಾಡುತ್ತಾ ಇದ್ದವಳು ನೀನು. ಪರಮ ಪತಿವ್ರತೆಯಾಗಿರುವಂತಹ ನೀನು ಹೇಗಾದರೂ ಈ ರಾವಣನನ್ನು ಉಳಿಸಿಕೊಳ್ಳಬೇಕು, ನನ್ನ ಗಂಡನನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ರಾಮನನ್ನು ನಿವಾರಿಸುವುದಕ್ಕಾಗಿ ಅಥವಾ ಅವನಿಂದ ನನ್ನನ್ನು ಪಾರು ಮಾಡುವುದಕ್ಕಾಗಿ ಚಿಂತನೆ ಮಾಡುತ್ತಾ ಇದ್ದೇನೆ. ಮತ್ತೇನು ಇಲ್ಲ ಸ್ವಾಮಿ. ಆ ಮೂಲಕ ಲೋಕದ ಹೆಣ್ಣು ಮಕ್ಕಳಿಗೆ ಒಂದು ಪಾಠವನ್ನು ಹೇಳಿಕೊಡುತ್ತಾ ಇದ್ದೆ. ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಹೆಡೆಯಲ್ಲಿ ಹಿಡಿದು ಜುಟ್ಟಿಗೆ ಕೈ ಹಾಕಿಕೊಂಡು ಬಂದು ನಾನು ಅರಮನೆಯ ಅಂತಃಪುರವನ್ನು ಸೇರಿಸಿದವನು ನಾನಿದ್ದೇನೆ. ಸಿಕ್ಕಿದ ಹೆಣ್ಣು ಮಕ್ಕಳನ್ನು ಬೋಧಿಸುವವನಿದ್ದೇನೆ. ಎಲ್ಲವನ್ನೂ ಕ್ಷಮಿಸಿದ್ದೇನೆ. ಇದನ್ನು ಆದರೂ ಒಂದು ಕಿಂಚು ಮಾತುಗಳನ್ನಾಡಿದವಳು ನೀನಲ್ಲ. ಕಾರಣ ನನ್ನ ಗಂಡ ಎನ್ನುವಂತಹ ಹೆಮ್ಮೆ ತಿದ್ದಿಕೊಳ್ಳುತ್ತಾನೆ ಅನ್ನುವಂತಹ ನಂಬಿಕೆಯೂ ಇತ್ತು. ಮುಂದಿನ ಭವ್ಯ ಭವಿಷ್ಯತ್ತು ಎನ್ನುವಂತಹದ್ದು ನಿರ್ಮಲವಾಗಿದೆ, ಶುಭ್ರವಾಗಿದೆ, ಉತ್ಕರ್ಷ ಕಾಣಬಹುದು ಎನ್ನುವಂತಹ ಉದ್ದೇಶಕ್ಕಾಗಿ ಯಾವುದೋ ಒಂದು ದೀರ್ಘವಾದ ಆಲೋಚನೆಯನ್ನ ಮನಸ್ಸಿನಲ್ಲಿ ಹೊತ್ತುಕೊಂಡು ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೂ ಬಹಳ ಭಾರವಾದ ಹಾಗೆ ನಿಮಗೆ ಅನ್ನಿಸುತ್ತಾ ಇದೆ ಅಂತ ನಿಮ್ಮನ್ನು ನೋಡುವಾಗ ನನಗೆ ತಿಳಿಯುತ್ತಾ ಉಂಟು ಸ್ವಾಮಿ. ಹೌದು. ಯಾವತ್ತು ಈ ರೀತಿಯಲ್ಲಿ ಇರದಂತಹ ರಾವಣ ಮಹಾಪ್ರಭುಗಳು ಇವತ್ತು ಯಾಕೆ ಹೀಗಿದ್ದಾರೆ ಅಂತ ಹೇಳಿ ನಮ್ಮ ಈ ಏಕಾಂತ ಗ್ರಹದಲ್ಲಿರುವಂತಹ ನಿರ್ಜೀವ ವಸ್ತುಗಳು ಕೂಡ ಒಮ್ಮೆಗೆ ಗದ್ದಲ ಮಾಡಿ ನಿಲ್ಲಿಸಿದ ಹಾಗಾಯಿತು. ಏನಾಯಿತು ಸ್ವಾಮಿ? ತಮ್ಮ ಪಾಲಿಗೆ ಅನುಗ್ರಹ ರೂಪಕವಾಗಿ ಕೇಳಿಕೊಳ್ಳುವುದು ಸಹಜವಾದುದು. ಆದರೆ ಈ ಹೊತ್ತಿಗೆ ದೇವತೆಗಳು ಭೂಮಿಯಲ್ಲಿ ಜನಿಸಿದಂತ ನನನಿಗೆ ತಮ್ಮ ಸೇವಾ ರೂಪವಾಗಿ ಅಲ್ಲ ತಾವು ಸೇವೆಯನ್ನು ಮಾಡುತ್ತೇವೆ ಎನ್ನುವಂತ ದೇವತೆಗಳ ಮನ ಇದಾದರೂ ವಿಸ್ಮಯವಲ್ಲವೇ? ನಿಮ್ಮನ್ನು ಕೊರೆಯುವವರಾರು ನನ್ನ ತಮ್ಮ ವಿಭೀಷಣ ದಿಕ್ಕುಗಳಿಗೆ ವಿಜಯಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ತಮ್ಮನಾಗಿರುವಂತಹ ವಿಭೀಷಣನೇ ಪರ್ಯಾಯವಾಗಿ ನನ್ನ ಬದಲಾಗಿ ಅಧಿಕಾರವನ್ನು ಮುನ್ನಡೆಸಿಕೊಂಡು ಹೋದವನು, ನನ್ನ ಪ್ರತಿನಿಧಿಯಾಗಿ ಅಧಿಕಾರವನ್ನು ಮುನ್ನಡೆಸಿಕೊಂಡು ಹೋದವನು. ಕಾರಣ ಅವನ ಹಿರಿಯನಾಗಿದ್ದಂತಹ ಕುಂಭಕರ್ಣ ನಿದ್ರೆಯಲ್ಲಿ ನಿಂತಿದ್ದ, ನಿದ್ರಾವಲಪನಾಗಿದ್ದ. ಆ ಕಾರಣಕ್ಕಾಗಿ ಯುವರಾಜನಾಗಿದ್ದುಕೊಂಡು ಸಮರ್ಥವಾಗಿ ನಿಮ್ಮನ್ನು ಆಳಿದವನು ವಿಭೀಷಣ ಇದ್ದಾನೆ. ರಾಮನ ಕೃಪಾ ಕಟಾಕ್ಷವು ಅವನ ಮೇಲೆ ಇದೆ.
ನಾಳೆಗಾಗುವ ರಾವಣ ಇಲ್ಲ ಅಂತ ಆಗಿ ಹೋದರೆ ನಿಮ್ಮನ್ನು ಪೋಷಿಸುವವನು, ನಿಮ್ಮನ್ನು ರಕ್ಷಣೆ ಮಾಡುವವನು, ಪಾಲನೆ ಮಾಡುವವನು ವಿಭೀಷಣನಿದ್ದಾನೆ. ಅದಕ್ಕಾಗಿ ಹಿಂದಿರುವಂತಹದಲ್ಲ, ಮುಂದೆ ಬಿಡಬೇಕು, ಹೆಜ್ಜೆಯನ್ನು ಮುಂದಿಡುತ್ತಾ ಹೋಗಲೇಬೇಕು, ರಾವಣನನ್ನು ಎದುರಿಸಲೇಬೇಕು. ಅವನನ್ನು ಎದುರಿಸುವುದರ ಮೂಲಕ ಶಕ್ತಿ ಮಾರ್ಗವನ್ನು ಅನುಸರಿಸಬೇಕು. ಅದಕ್ಕಾಗಿ ಮುಂದುವರಿದು ಆದ ಮೂಲಕ್ಕೆ ತಂದೊಪ್ಪಿಸುವಂತಹ ಈ ಕ್ಷಣದಲ್ಲಿ ನಾನು ನೋಡುತ್ತಿರುವಂತಹ ಈ ವಿಸ್ಮಯವಾದರೂ ಏನು, ಆ ದುರುಳನಾದಂತಹ ರಾಕ್ಷಸ ಮುಂದೆ ಇರುತ್ತಾ ಬರ್ತಾ ಇದ್ದಾನಲ್ಲ, ಏನು ಎನ್ನ ಈ ರಥವನ್ನು ಆತನೊಡನೆ ಯುದ್ಧ ಮಾಡಿ ಆತನನ್ನು ಹರಣ ಮಾಡು. ಅಯ್ಯ, ನೀನು ಯಾರು ಏನು ಎನ್ನುವುದು ತಿಳಿಯಲಿಲ್ಲ. ಯಾರೆನ್ನುವುದು ಬೇಕು ನನಗೆ. ದೇವ ಅಂತ ಓರ್ವ ಸಾರಥಿ ನಾನು ದೇವ. ನನ್ನದಾದಂತಹ ಒಡೆಯನ ಅಪ್ಪನೆಯನ್ನು ಈಡೇರಿಸುವುದಕ್ಕಾಗಿ ಆ ಮುಖೇನವಾಗಿ ದರೆಗಿಳಿದು ಬಂದವನು ನಾನು. ಈ ಹೊತ್ತಿಗೆ ನಿನ್ನ ಪಾದಮೂಲದಲ್ಲಿ ವಿನಯಿಸಿಕೊಂಡವನಿದ್ದೇನೆ. ಮಾತಲಿ ಎನ್ನು ನನ್ನಯ ನಾಮ. ಮಾತಲಿ ದೇವ, ದೇವೇಂದ್ರ ಕಳುಹಿಸಿದಂತಹ ರಥ ಇದು. ಹೌದು, ಇದು ಆಕಾಶದಲ್ಲಿಯೂ ಸಂಚರಿಸಬಹುದು, ಭೂಮಿಯಲ್ಲಿಯೂ ಸಂಚರಿಸುತ್ತದೆ. ಹೌದು. ಅದರಲ್ಲಿ ಆಯುಧಗಳು ಇವೆ, ಪೀಯೂಷ ಭಾಂಡವೂ ಇದೆ. ಹೌದು. ಇದನ್ನು ರಾಮನಿಗೆ ಒಪ್ಪಿಸು ಅಂತ ಹೇಳಿದ್ನು, ಅಥವಾ ನೀನು ಸೇರಿಕೊಂಡಿದ್ದನ್ನು ನಾನು ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿದ್ದಾನು. ನಾವು ಯುದ್ಧ ಪ್ರಾರಂಭವಾಗಿ ಇಷ್ಟು ದಿನವಾದರೂ ಕೂಡ ಯಾರದ್ದೇ ಕೂಡ ನಾವು ಸಹಾಯವನ್ನು ಪಡೆಯದೆ ಯುದ್ಧವನ್ನು ಮಾಡಿದವರು. ಸ್ವಯಂ ತಮ್ಮ ಹೆಂಡತಿಯನ್ನು ರಕ್ಷಿಸುವಲ್ಲಿ ಹೊತ್ತು ದುರ್ಗನಾದಂತಹ ರಾವಣಾದಿ ಕಳರನ್ನು ಸಂಹರಿಸುವುದಕ್ಕೆ ಬೇಕಾಗಿ ನೆಲದಲ್ಲಿ ಆಗಲಿ ಅಥವಾ ನಮ್ಮದೇ ಆದಂತಹ ಕಪಿಕಟಕದಲ್ಲಿದ್ದಂತಹ ಹನುಮನಾಗಲಿ ಅವನ ಹೆಗಲ ಮೇಲೆ ಯುದ್ಧವನ್ನು ಮಾಡಿದವನು ನಾನು. ಹಾಗಾದ್ರೆ ಮತ್ತೊಬ್ಬನ ಯಾರ ಹಂಗಿಗೆ ಒಳಗಾಗದೆ ಯುದ್ಧ ಮಾಡಿದಂತಹ ಒಬ್ಬ ರಾಮನಿಗೆ ಈಗ ದೇವೇಂದ್ರನ ಹಂಗಿಗೆ ಒಳಗಾಗಿ ನಾನು ಯುದ್ಧ ಮಾಡುವುದು ಉಚಿತವಲ್ಲ ಎಂದು ಕಾಣುತ್ತಾ ಇದೆ ನನಗೆ. ಆದ್ರೆ ಅದು ಯೋಗವೂ ಅಲ್ಲ ನನಗೆ. ನಾನು ನನ್ನ ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಪಾದಚಾರಿಯಾಗಿಯೇ ಬಂದು ಲಂಕೆಯನ್ನು ಪ್ರವೇಶ ಮಾಡಿ ಅನೇಕ ದುಷ್ಟ ಕಳರನ್ನು ನಾನು ಕೊಂದವನಿದ್ದೇನೆ. ಕೇವಲ ಕೊನೆಗೆ ನಿಮಿತ್ತವಾಗಿ ನಿಂತ ಒಬ್ಬ ರಾವಣನನ್ನು ಕೊಲ್ಲುವುದಕ್ಕೆ ನಾನು ಈ ಹೊತ್ತು ದೇವತೆಗಳ ರಥವನ್ನು ಆಚರಿಸಿ ಏರಿ ನಾನು ಯುದ್ಧ ಮಾಡುವ ಹಾಗಿಲ್ಲ. ಯುದ್ಧ ಮಾಡುವುದು ಸರಿಯಲ್ಲ. ರಾವಣನ ದೃಷ್ಟಿಗೆ ಬೀಳುವಂತಹ ಅಹಮ್ಮು, ಆ ಧೈರ್ಯ ಅವನಿಗಿಲ್ಲ. ಎಲ್ಲೋ ಎಡೆಯಲ್ಲಿ ನಿಂತು ಮರೆಯಲ್ಲಿ ನಿಂತು ನನ್ನ ರಾಮ ನೆಲದಲ್ಲಿ ಹೋರಾಡ್ತಾ ಇದ್ದಾನಲ್ಲ, ಧೂಳಾಗುವುದು ಬೇಡ, ಧೂಳಾಗಿ ಮತ್ತೆ ಗಾಯವಾದ್ರೆ ಗಾಯವಾಗಿ ಗಾಯಕ್ಕೆ ಆ ಧೂಳು ಸೇರಿಸಿಕೊಂಡು ಆ ಗಾಯ ವ್ರಣವಾಗಿ ಅದನ್ನೇ ಮತ್ತೆ ಕತ್ತರಿಸಿ ತೆಗೆಯುವಂತಹ ಸ್ಥಿತಿ ಬಂತು ಅಂತಾದರೆ ಅದು ಆಗಬಾರ್ದು. ಅದಕ್ಕಾಗಿ ಒಟ್ಟು ಕಳಿಸಿದ. ಯಾಕೆ? ರಾವಣನಲ್ಲಿ ಎಲ್ಲವೂ ಇದೆ, ರಾಮನಲ್ಲಿ ಕೊರತೆ ಇದೆ, ಕೊರತೆಯನ್ನು ಕಂಡುಕೊಂಡ ಅವನು. ಆದ್ದರಿಂದ ಅದರ ಒಟ್ಟಿಗೆ ಕಳುಹಿಸಿಕೊಟ್ಟ ಯುದ್ಧ ಪರಿಕರಗಳನ್ನು. ಇಳಯ್ಯ, ನಮಗೆ ಅದೇನು ಲಕ್ಷ್ಯ ಇಲ್ಲ. ಮೊದಲು ರಣಾಂಗಣದಲ್ಲಿ ಹಲವು ರೀತಿಯ ಯುದ್ಧಗಳನ್ನು ಮಾಡಿದಂಥವರು ನಾನು. ಆ ಯುದ್ಧಗಳ ವೈಖರಿಗಳನ್ನು ಅರಿತವ ನೀನಲ್ಲ. ಕಾರಣ ನೀನು ಹುಟ್ಟುವ ಪೂರ್ವದಲ್ಲೇ ಲೋಕದಲ್ಲಿ ಜಗತ್ತಿನಲ್ಲಿ ಹೇಗೆಲ್ಲ ಮೆರೆಯಬೇಕು ಎಲ್ಲರಿಗೂ ಬಾಲ ಪಾಠವಾಗಿ ಹೋದವನು ರಾವಣನಿದ್ದಾನೆ. ಆದ್ದರಿಂದ ನಿಮಗೆಲ್ಲ ಅದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ನಿನ್ನ ಕೊರತೆಯನ್ನ ತುಂಬಿಸಿಕೊಳ್ಳುವುದಕ್ಕಾಗಿ ಬಂದನಲ್ಲ, ಆಮೇಲೆ ಅವನನ್ನು ನೋಡುತ್ತೇನೆ. ಮುಂಚೆ ಈ ರಾವಣನ ಎದುರಿಸುವಂತಹ ದಡುತನವನ್ನ ತೋರಿಸಿದಂತ ರಾಮ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನೋಡು, ನನ್ನಲ್ಲಿ ಮಾತ್ರ
ಹೊತ್ತಿಗೆ ರಥವನ್ನು ಕಳುಹಿಸಿದ್ದಾರೆ. ಮಾತ್ರವಲ್ಲ, ಅನೇಕ ಭಕ್ತರು ನನ್ನನ್ನು ಪೂಜಿಸ್ತಾ ಇದ್ದಾರೆ. ಅದು ಯದ್ಭಾವಂ ತದ್ಭವತಿ, ಅವರವರ ಭಾವಕ್ಕೆ ಬಿಟ್ಟದ್ದು. ನಾವೇನು ಮಾಡುವುದಕ್ಕಾಗುವುದಿಲ್ಲ. ಕೆಲವರು ಶರಣರಾಗಿ ಬಂದಿದ್ದಾರೆ, ಕೆಲವರು ನನ್ನನ್ನು ಮೆಚ್ಚಿ ಭಕ್ತಿಯಿಂದ ಈ ಹೊತ್ತಿಗೆ ನನ್ನನ್ನೇ ಶರಣು ಅಂತ ಹೊಕ್ಕವರಿದ್ದಾರೆ. ಅದು ಪ್ರಾಮುಖ್ಯವಲ್ಲ ಇಲ್ಲಿ. ಆದರೆ ಮತ್ತೊಬ್ಬರ ಅಂಗೀಕಾರಾಗಿ ಯಾವ ಕಾಲಕ್ಕೂ ರಾಮನಿಲ್ಲಲಾರ. ನನ್ನ ಪ್ರತಿಜ್ಞೆ ಹಾಗೆ. 14 ವರ್ಷ ವನವಾಸವನ್ನು ಕೈಗೊಂಡಂತಹ ರಾಮನಿಗೆ ಯಾವುದೇ ಹಂಗಿಲ್ಲದೆ ನಾನು ನೇರ ನಡೆ ನುಡಿ ಆಚಾರ ವಿಚಾರಗಳಿಂದ ನಡೆದ